ಮಂಗಳೂರಿನಲ್ಲಿ ಎಲೆನ್ ಕೆರಿಯರ್ ಇನ್ಸ್ಟಿಟ್ಯೂಟ್ ಆರಂಭಗೊಳ್ಳುತ್ತಿರುವುದು ಸಂತಸದ ವಿಚಾರ. ಅದರಲ್ಲೂ ವಿಕಾಸ್ ಸಂಸ್ಥೆಯಲ್ಲಿ ಎಲೆನ್ ಕೆರಿಯರ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ಪ್ರಾರಂಭವಾಗುವುದರಿಂದ ವಿದ್ಯಾರ್ಥಿಗಳಿಗೆ ಮುಂದಿನ ಶಿಕ್ಷಣಕ್ಕೂ ಸಹಕಾರಿಯಾಗಲಿದೆ ಎಂದು ವಿಕಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಚೇರ್ಮನ್ ಕೃಷ್ಣ ಜೆ ಪಾಲೇಮಾರ್ ಹೇಳಿದರು. ಅವರು ಎಲೆನ್ ಕೆರಿಯರ್ ಇನ್ಸ್ಟಿಟ್ಯೂಟ್ ಉದ್ಘಾಟನಾ ಸಮಾರಂಭದ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಐಐಟಿ, ನೀಟ್ನಂತಹ ಪರೀಕ್ಷೆ ಎದುರಿಸಲು ಸಹಕಾರಿಯಾಗಲಿದೆ ಅಂತ ಹೇಳಿದರು. ಎಲ್ಲ ಮಕ್ಕಳಿಗೆ, ಎಲ್ಲ ಮಂಗಳೂರಿನ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಜನೆ ಕೊಡಬೇಕು ಹೇಳುವಂಥದ್ದು ನೆನಪು ಹಾಗೆ ಬಂದಿದೆ. ಅದರಿಂದಾಗಿ ಇವತ್ತು ಈ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅನಂತರ ಎಲೆನ್ ಕೆರಿಯರ್ ಇನ್ಸ್ಟಿಟ್ಯೂಟ್ನ ವೈಸ್ ಪ್ರೆಸಿಡೆಂಟ್ ಪಂಕಜ್ ಅಗರ್ವಾಲ್ ಅವರು ಮಾತನಾಡಿ, ನುರಿತ ಶಿಕ್ಷಣ ತಜ್ಞರಿಂದ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಲಾಗುತ್ತೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಈಗಾಗಲೇ 17,000ಕ್ಕೂ ಅಧಿಕ ಮಂದಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಜೊತೆಗೆ ಅತ್ಯುತ್ತಮ ಫಲಿತಾಂಶ ಕೂಡ ಬರ್ತಾ ಇದೆ ಅಂತ ಹೇಳಿದರು. The addition of Ellen to Vikas will give more success, more beneficial for the students of Mangaluru Center. Definitely will add, as we have excellent results in past 2 decades. Already mentioned 10 times we have All India rank 1 NEET in NEET, AIMS and JEE in last 12 years. In fact, in 2017, the All India rank 1 to 10 in AIMS. All top 10 ranks were by Ellen students. Last 2 days back, the JEE main February attempt results came. Total 6 students in India got 100 percentile. Out of those 6, 4 were from Ellen classroom students. And out of those 4, 2 got out marks. And that happens first time in the history of any medical and ಇದೇ ವೇಳೆ ಎಲೆನ್ ಕೆರಿಯರ್ ಇನ್ಸ್ಟಿಟ್ಯೂಟ್ನ ಸೌತ್ ಇಂಡಿಯಾ ಸೆಂಟರ್ನ ಅಕಾಡೆಮಿ ಮುಖ್ಯಸ್ಥರಾದ ಮಹೇಶ್ ಯಾದವ್ ಮಾತನಾಡಿ, ಎಲೆನ್ ಸಂಸ್ಥೆ ದೇಶವ್ಯಾಪಿಯಾಗಿ ಉತ್ತಮ ಹೆಸರು ಗಳಿಸಿದೆ. ಪ್ರತಿ ಕೇಂದ್ರದಲ್ಲೂ ಉತ್ತಮ ಫಲಿತಾಂಶ ದಾಖಲಿಸ್ತಾ ಇದೆ. ಮಂಗಳೂರಿನಲ್ಲೂ ಇದು ಮುಂದುವರಿಯಲಿದೆ ಎಂದರು. Our system, we always start, already at almost all the centers, we start giving coaching to the student right from the 6th standard. So here we are starting from the 8th, 9th and 10th. So once if NEP comes and if it implemented, then definitely we are already there in the system where we are going to take the student from the 9th standard, 10th standard, 11th and 12th. So it would be very easy for them to divert or to dedicate the student, their mind in that particular direction where they are going to see. So that thought and thinking, the things which we are going to implement in the future, it is already there in the system. We are the system, I would have a proud, and I will say that we have almost more than 2 lakh students in the last session, but because of the COVID, we have got 1.5 lakh of students. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಪ್ರೋ ಚಾನ್ಸಲರ್ ಡಾ ಶಾಂತರಾಮ್ ಶೆಟ್ಟಿ, ಎಲೆನ್ ಕೆರಿಯರ್ ಇನ್ಸ್ಟಿಟ್ಯೂಟ್ನ ಮಂಗಳೂರು ಕ್ಯಾಂಪಸ್ ಮುಖ್ಯಸ್ಥರಾದ ವಿಪಿನ್ ನಾರಾಯಣ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.